ಸಂಕೇತವಾಗಿ ಆತ್ಮದಲ್ಲಿನ ಪಾಪದ ಬೇರುಗಳನ್ನು ಕಿತ್ತೆಸೆದು ವ್ಯಕ್ತಿಯನ್ನು ನೈಜ ಸ್ವಾತಂತ್ರ್ಯದ ಕಡೆಗೆ ನಡೆಸುತ್ತಾರೆ. ಈ ವಿಷಯವನ್ನು ಧ್ಯಾನಿಸುವ ಜೊತೆಗೆ ನಾವಿಂದು ಎಲ್ಲ ಮಕ್ಕಳು ಹಾಗೂ ಶಿಕ್ಷಕರಿಗಾಗಿ ಪ್ರಾರ್ಥಿಸೋಣ. ಮಕ್ಕಳ ಭವಿಷ್ಯವು ಹೊಸ ಭರವಸೆಯಿಂದ ತುಂಬಲಿ ಹಾಗೂ ಶಿಕ್ಷಕರು ತಮ್ಮ ಮಹತ್ತಾದ ಕರೆಯಲ್ಲಿ ಸತ್ಯನಿಷ್ಠರು ದೃಢರಾಗಿಯೂ ಉಳಿಯುವಂತೆ ಬಾಲ ಯೇಸು ಅವರಿಗೆ ಕೃಪೆ ನೀಡಲೆಂದು ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಬಾಲ ಯೇಸುವಿನಲ್ಲಿ ನಲ್ಮೆಯ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ಈ ನವದಿನದಲ್ಲಿ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳಂತೆ ಈ ಬಲಿಪೀಠದ ಮುಂದೆ ಬಂದು ಸೇರಿದ್ದೇವೆ. ಒಂದೇ ಒಂದು ಕಾರಣ, ನಾವು ಇಲ್ಲಿ ಸೇರಿರೋ ಉದ್ದೇಶ ನಮ್ಮಲ್ಲಿರುವಂಥ ನೋವುಗಳನ್ನು, ನಮ್ಮಲ್ಲಿರುವಂಥ ಕಷ್ಟವನ್ನು ಕಂದ ಬಾಲ ಯೇಸುವಿನ ಮುಂದೆ ಇಟ್ಟು ಪ್ರಾರ್ಥಿಸಲು, ನಮ್ಮ ಕೋರಿಕೆಗಳು ಈಡೇರಿಸುವಂತೆ ಇಲ್ಲಿ ಸೇರಿದ್ದೇವೆ. ನಮ್ಮೆಲ್ಲರ ಕೋರಿಕೆಗಳು ಈಡೇರಬೇಕಾದರೆ ನಾವು ಶುದ್ಧರಾಗಬೇಕು. ಶುದ್ಧತೆಯ ಜೀವನ ಒಂದು ಸಂಕೇತದ ಜೀವನವಾಗಿದೆ. ಈ ಶುದ್ಧತೆಯ ಜೀವನವನ್ನು ನಾವು ಪಡೆಯಬೇಕಾದರೆ ನಮ್ಮಲ್ಲಿರುವಂಥ ಆ ಕತ್ತಲೆ ಎಂಬ ಪಾಪವನ್ನು ಒಗೆದಾಡಬೇಕು. ಅದಕ್ಕಾಗಿ ನಾವೆಲ್ಲರೂ ತಂದೆ ದೇವರ ಮುಂದೆ ಕ್ಷಮೆಯಾಚಿಸುತ್ತಾ ಪ್ರಭು ಯೇಸುವನ್ನು ನಮ್ಮ ಅಂತರಂಗದಲ್ಲಿ ಸ್ವೀಕರಿಸಲು ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ. ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮೆಲ್ಲ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪುತ್ರರ ಮುಖಾಂತರ ಸರ್ವ ಜನಾಂಗಗಳಿಗೆ ನಿಮ್ಮ ಪರಂ ಜ್ಯೋತಿ ಉದಯಿಸಂತೆ ಮಾಡಿದ್ದೀರಿ. ನಿಮ್ಮ ಭಕ್ತರು ತಮ್ಮ ರಕ್ಷಕರ ಪೂರ್ಣ ಭರವಸೆಯನ್ನು ಅಂಗೀಕರಿಸಿ ಅವರ ತೇಜಸ್ಸಿನಲ್ಲಿ ಮಿಂದು ಅನಂತ ಮಹಿಮೆಡೆಗೆ ಬಂದು ಸೇರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆರೆಮೀಯನ ಗ್ರಂಥದಿಂದ ವಾಚನ. ಸರ್ವೇಶ್ವರ, ನೀವು ನನ್ನನ್ನು ಮರುಳಾಗಿಸಿದಿರಿ, ನಾನು ಮರುಳಾದೆ. ನೀವು ನನ್ನನ್ನು ಗೆದ್ದು ಬಿಟ್ಟಿರಿ, ನೀವು ನನಗಿಂತ ಬಲಿಷ್ಠರಲ್ಲವೇ? ಎಲ್ಲರೂ ನನ್ನನ್ನು ಅಣಕಿಸುವವರೇ. ದಿನವೆಲ್ಲ ನಾನು ಅಪಹಾಸ್ಯಕ್ಕೆ ಬಲಿಯಾದೆ. ನನ್ನ ಮಾತೆಲ್ಲ ಅರಚಾಟ, ಹಿಂಸಾಚಾರ, ಕೊಳ್ಳೆ ಇವೇ ನನ್ನ ಕೂಗಾಟ. ಸರ್ವೇಶ್ವರನ ವಾಕ್ಯವನ್ನು ನಾನು ಸಾರಿದೆ, ಜನರ ನಿಂದೆ ಪರಿಹಾಸ್ಯಕ್ಕೆ ಗುರಿಯಾದೆ. ಸರ್ವೇಶ್ವರನ ವಿಷಯವನ್ನು ಪ್ರಕಟಿಸೆನು, ಅವರ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡೆನಾದರೆ ನನ್ನ ಹೃದಯದಳು ಸಂಕಟ ಉಂಟಾಗುತ್ತದೆ. ಸುಡುಬೆಂಕಿ ನನ್ನೆಲುಬುಗಳಲ್ಲಿ ಅಡಗಿದೆಯೋ ಎಂಬಂತೆ ಅದನ್ನು ತಡೆದು ದಣಿದಿರುವೆ. ಇನ್ನು ಸಹಿಸಲಾಗದಿದೆ, ಸುತ್ತಮುತ್ತಲೂ ದಿಗಿಲೆಂದರೆ ದಿಗಿಲು. ಬನ್ನಿ, ಇವನ ಮೇಲೆ ಚಾಡಿ ಹೇಳಿ, ನಾವು ಹೇಳುವೆವು ಎಂದು ಗುಸುಗುಟ್ಟುತ್ತಿರುವವರು ಬಹುಜನರು. ಇವನು ಎಡವಿ ಬೀಳಲಿ, ನಾವು ಹೊಂಚಿ ನೋಡುವೆವು ಎನ್ನುತ್ತಿರುವರು ನನ್ನ ಆಪ್ತ ಮಿತ್ರರೆಲ್ಲರೂ. ಇವನು ಸಿಕ್ಕಿ ಬೀಳಲಿ, ಆಗ ಗೆದ್ದು ಮುಖ್ಯ ತೀರಿಸಿಕೊಳ್ಳುವೆವು ಎಂದುಕೊಳ್ಳುತ್ತಿರುವವರು ತಮ್ಮ ತಮ್ಮೊಳಗೆ. ಆದರೆ ನನ್ನ ಸಂಗಡ ಇರುವರು ಸರ್ವೇಶ್ವರ. ಭಯಂಕರ ಶೂರನಂತೆ ನನ್ನ ಹಿಂಸಕರು ಮುಗ್ಗರಿಸಿ ಬೀಳುವರು, ಜಯ ಸಾಧಿಸದೆ. ನಾಚಿಕೆಗೆ ಈಡಾಗುವರು, ತಮ್ಮ ಯೋಜನೆ ಕೈಗೂಡದೆ ಶಾಶ್ವತ ಅವಮಾನಕ್ಕೆ ಗುರಿಯಾಗುವರು, ಎಂದಿಗೂ ಮರೆಯಲಾಗದಂತೆ. ಸರ್ವಶಕ್ತರಾದ ಸರ್ವೇಶ್ವರ, ನೀವು ಸತ್ಪುರುಷರನ್ನು ಪರಿಶೋಧಿಸುವವರು, ಅಂತರಿಂದ್ರಿಯಗಳನ್ನು ಅಂತರಾಳವನ್ನು ವೀಕ್ಷಿಸುವವರು. ನನ್ನ ವ್ಯಾಜ್ಯವನ್ನು ನಿಮಗೆ ಅರಿಕೆ ಮಾಡಿಕೊಂಡಿರುವೆನು. ನನ್ನ ಹಿಂಸಕರಿಗೆ ನೀವು ವಿಧಿಸುವ ಪ್ರತಿದಂಡನೆಯನ್ನು ನಾನು ನೋಡುವಂತೆ ಮಾಡಿ. ಸರ್ವೇಶ್ವರನನ್ನು ಸ್ತುತಿಸಿರಿ, ಸರ್ವೇಶ್ವರನನ್ನು ಸಂಕೀರ್ತಿಸಿರಿ. ಅವರು ಬಡವರ ಪ್ರಾಣವನ್ನು ಬಿಡಿಸಿದ್ದಾರೆ ಕೆಡುಕರ ಕೈಯಿಂದ. ಶಪಿಸಲ್ಪಡಲಿ ನಾ ಹುಟ್ಟಿದ ದಿನವು, ಶುಭವೆನಿಸಿಕೊಳ್ಳದಿರಲಿ ತಾಯಿ ನನ್ನನ್ನು ಹತ್ತಿದ ದಿನವು. ಶಪಿಸಲ್ಪಡಲಿ, ನಿನಗೆ ಗಂಡು ಹುಟ್ಟಿದೆ ಎಂದು ನನ್ನ ತಂದೆಗೆ ತಿಳಿಸಿದಾತ. ಕೇವಲ ಸಂತಸವನ್ನು ನನ್ನ ತಂದೆಯಲ್ಲಿ ಉಂಟು ಮಾಡಿದಾತ. ಸರ್ವೇಶ್ವರನು ಕನಿಕರಿಸದೆ ಕೆಡವಿಬಿಟ್ಟ ಪಟ್ಟಣದ ಗತಿ ಅವನಿಗಾಗಲಿ. ಬೆಳಿಗ್ಗೆ ಕಿರುಚಾಟ, ನಡು ಹಗಲಲ್ಲಿ ಕೂಗಾಟ ಅವನ ಕಿವಿಗೆ ಬೀಳಲಿ. ತಾಯ ಗರ್ಭದಲ್ಲಿರುವಾಗಲೇ ಅವನೇಕೆ ನನ್ನನ್ನು ಕೊಂದು ಹಾಕಲಿಲ್ಲ? ಆಗ ನನ್ನ ತಾಯೇ ನನಗೆ ಗೋರಿಯಾಗುತ್ತಿದ್ದಳಲ್ಲ. ಆಕೆಯ ಗರ್ಭ ಸದಾ ಬಸಿರಾಗಿಯೇ ಇರುತ್ತಿತ್ತಲ್ಲ. ಗರ್ಭ ಬಿಟ್ಟು ನಾನೇಕೆ ಹೊರಬಂದೆ? ಕಷ್ಟ ದುಃಖಗಳನ್ನು ಅನುಭವಿಸುವುದಕ್ಕೋ, ಅವಮಾನದಲ್ಲಿ ಬಾಳಿನ ದಿನಗಳನ್ನೆಲ್ಲ ಕಳೆಯುವುದಕ್ಕೋ? ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿನಗಾಗಿ ನಾ ಕಾದಿರುವೆ ನಿರ್ಜಲ ಮರುಭೂಮಿ
ನಿನಗೋಸ್ಕರ ಎನ್ನ ತನು ಸೊರಗಿದೆ, ಮನ ಬಾಯಾರಿದೆ. ದೇವಾ ನಿನಗಾಗಿ ಎನ್ನ ಮನ ಕಾದಿದೆ. ನಿನ್ನ ಮಂದಿರದಲ್ಲಿ ನನಗಾದ ದರ್ಶನದಲ್ಲಿ ನಿನ್ನ ಶಕ್ತಿ ಪ್ರಭೆಯನ್ನು ಕಂಡಿರುವೆನಲ್ಲಿ. ಪ್ರಾಣಕ್ಕಿಂತಲೂ ಮುಗಿಲಾದದು ನಿನ್ನ ಛಲ ಪ್ರೀತಿ, ಎಡೆಬಿಡದೆ ಮಾಡುವುದು ನನ್ನಿ ತುಟಿ ನಿನ್ನ ಸ್ತುತಿ. ದೇವಾ ನಿನಗಾಗಿ ಎನ್ನ ಮನ ಕಾದಿದೆ. ದೇವಾ ನಿನಗಾಗಿ ಎನ್ನ ಮನ ಕಾದಿದೆ. ಪ್ರಭುವೇ, ನನ್ನಾತ್ಮ ನಿನಗಾತುಕೊಂಡಿದೆ, ನಿನ್ನ ಬಲಗೈ ನನಗಿಂಬಾಗಿದೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಒಂದು ಕಲ್ಲೆಸೆದಷ್ಟು ದೂರ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಾ, ಓ ಪಿತನೇ, ನಿಮಗೆ ಇಷ್ಟವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೊಲಗಿಸಿರಿ. ಆದರೂ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತವೇ ನೆರವೇರಲಿ ಎಂದರು. ಆಗ ಸ್ವರ್ಗದಿಂದ ದೂತನೊಬ್ಬನು ಯೇಸುವಿಗೆ ಪ್ರತ್ಯಕ್ಷವಾಗಿ ಅವರನ್ನು ಸಶಕ್ತರನ್ನಾಗಿ ಮಾಡಿದನು. ಕಡು ಯಾತನೆಯಲ್ಲಿದ್ದ ಅವರು ಇನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಅವರ ಬೆವರು ರಕ್ತದ ಹನಿಯಂತೆ ತೊಟ್ಟು ತೊಟ್ಟಾಗಿ ನೆಲದ ಮೇಲೆ ಬೀಳುತ್ತಿತ್ತು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಬಾಲ ಯೇಸುವಿನಲ್ಲಿ ನಲ್ಮೆಯ ಸಹೋದರ ಸಹೋದರಿಯರೇ ಹಾಗೂ ಮಕ್ಕಳೇ, ನಮ್ಮ ಬದುಕು ಒಂದು ಜಟಕ ಬಂಡಿ. ನಮ್ಮ ಬದುಕಿನಲ್ಲಿ ಸಾವು ಇದೆ, ನೋವಿದೆ, ಕಷ್ಟಗಳು ಕೋಟೆಗಟ್ಟಲೆ ಇದೆ ಅಲ್ವಾ? ಹೌದಾ ಅಲ್ವಾ? ಮಾತಾಡಬೇಕು ಮಂಗಳೂರಿನ ಜನರು. ನಮ್ಮ ಜೀವನ ಹೂವಿನ ಹಾಸಿಗೆ ಅಲ್ಲ, ನಮಗೆ ಗೊತ್ತು. ನಮ್ಮ ಜೀವನ ಒಂದು ಮುಳ್ಳಿನ ಹಾಸಿಗೆ. ಕಷ್ಟ ಸುಖ ಕಟ್ಟಿಟ್ಟ ಬುತ್ತಿ, ಅದರಿಂದ ನಾವು ಹೊರಬರಲಿಕ್ಕೆ ಸಾಧ್ಯತೆ ಇಲ್ಲ. ಹೇಗೆ ಬರುತ್ತೋ ಹಾಗೆ ನಾವು ನಮ್ಮ ಜೀವನವನ್ನು ನಡೆಸ್ಕೊಳ್ಬೇಕು.
ಗಾಳಿ ಬಂದ ಕಡೆ ನಾವು ತೂರಬೇಕಾಗಿದೆ. ಒಂದು ಚಿಕ್ಕ ಕುಟುಂಬ, ಆ ಕುಟುಂಬದ ಒಡೆಯ ಒಬ್ಬ ಸರ್ಕಾರಿ ನೌಕರ. ಆ ಕುಟುಂಬ ಬಹಳ ಸಂತೋಷದಿಂದ ಕುಟುಂಬ ಜೀವನವನ್ನು ನಡೆಸ್ತಾ ಇತ್ತು. ಪ್ರತಿನಿತ್ಯ ಆ ಕುಟುಂಬದಲ್ಲಿ ಪ್ರಾರ್ಥನೆ, ಬಲಿಪೂಜೆ, ವಿಶ್ವಾಸಭರಿತ ಕುಟುಂಬ ಅದಾಗಿತ್ತು. ಇಂತಹ ಒಂದು ಕುಟುಂಬದಲ್ಲಿ ಒಂದು ಆಘಾತಕಾರಿ ಘಟನೆ ಸಂಭವಿಸಿತು. ಏನದು? ಆ ಕುಟುಂಬದ ಒಡತಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ದಾಳೆ ಎಂಬ ಸುದ್ದಿ ಪತಿಗೆ ಗೊತ್ತಾಯಿತು. ಎಂಥ ನೋವು! ಬಹಳ ವ್ಯಥೆಪಟ್ಟ, ಯೋಚಿಸಿದ, ಆದರೂ ಧೃತಿಗೆಡಲಿಲ್ಲ. ಧೈರ್ಯದಿಂದ ಮುನ್ನುಗ್ಗಿದ. ತನ್ನ ಕುಟುಂಬವನ್ನು ಅದೇ ರೀತಿಯಲ್ಲಿ ಆತ ಜೀವನವನ್ನು ಸಾಗಿಸಲು ಪ್ರಯತ್ನಪಟ್ಟ. ಕಾಲ ಕಳೆಯಿತು. ಇದ್ದಕ್ಕಿದ್ದ ಹಾಗೆ ತನ್ನ ಒಬ್ಬನೇ ಮಗ ರಸ್ತೆ ಅಪಘಾತದಲ್ಲಿ ತನ್ನ 2 ಕಾಲುಗಳನ್ನು ಕಳ್ಕೊಂಡ್ಬಿಟ್ಟ. ನೋವು, ಕಷ್ಟ, ದುಃಖ. ಮೊದಲನೆಯ ಸನ್ನಿವೇಶದಲ್ಲಿ ಪತಿಗೆ ಕ್ಯಾನ್ಸರ್ ರೋಗ, ಎರಡನೆಯ ಸನ್ನಿವೇಶದಲ್ಲಿ ಮಗ ಅಪಘಾತದಲ್ಲಿ ಕಾಲನ್ನು ಕಳೆದುಕೊಂಡ. ಆದರೂ ಆತ ಧೈರ್ಯದಿಂದ ಎಲ್ಲವನ್ನೂ ಬಿಗಿದಿಡಿದು ತನ್ನ ಆ ಕುಟುಂಬ ಜೀವನವನ್ನು ಸಾಗಿಸ್ತಾ ಇದ್ದ. ಆದರೆ ಆತನ ಅದೃಷ್ಟವೋ ದುರಾದೃಷ್ಟವೋ, ಆತನ ಮಗಳು SSLC ಪರೀಕ್ಷೆಯಲ್ಲಿ ಅನುತ್ತೀರ್ಣಳಾದಳು. ಕಷ್ಟದ ಮೇಲೆ ಕಷ್ಟ ಆತನ ಮೇಲೆ ಸುರಿತಾ ಇತ್ತು. ಆತ ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳಿಲ್ಲ. ಅದೇ ಆ ಕುಟುಂಬದ ಜೀವನದಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ, ಜಪಸರ, ಪವಿತ್ರ ಗ್ರಂಥದ ಪಠಣ ಎಲ್ಲವನ್ನೂ ಆತ ಸಾಗಿಸ್ತಾ ಇದ್ದ. ಎಲ್ಲೋ ಒಂದು ಕಡೆ ಆತನಿಗೆ ನೋವಾಗ್ತಾ ಇತ್ತು. ಯಾಕೆ ದೇವರು ನನ್ನನ್ನು ಪರೀಕ್ಷಿಸ್ತಾ ಇದ್ದಾರೆ? ಯಾತಕ್ಕಾಗಿ? ನಾನು ಮತ್ತು ನೀವು ಆ ಸ್ಥಾನದಲ್ಲಿದ್ದಿದ್ದರೆ ಬಲಿಪೂಜೆಗೆ ಬರ್ತಾ ಇರಲಿಲ್ಲ, ಪ್ರಾರ್ಥನೆಯನ್ನು ಬಿಟ್ಬಿಡ್ತಾ ಇದ್ವಿ. ಕಾರಣ ಇಷ್ಟೇ, ಯಾಕೆ ಹೋಗಬೇಕು? ಯಾತಕ್ಕಾಗಿ ನಾನು ಬೇಡಬೇಕು? ಇಷ್ಟೊಂದು ಕಷ್ಟವನ್ನು ನಾನು ಹೊತ್ತುಕೊಳ್ಳಲು ನಾನು ಈ ಭೂಮಿ ಮೇಲೆ ಇದ್ದೇನಾ? ಅದಕ್ಕೆ ನಾನು ಹೇಳಿದೆ, ನಮ್ಮ ಜೀವನ ಒಂದು ಜಟಕ ಬಂಡಿ ಇದ್ದಾಗೆ ಹೋಗ್ತಾನೇ ಇರುತ್ತೆ. ನಮ್ಮ ಪ್ರಯಾಣ ಸಾಗ್ತಾ ಇರಬೇಕು. ಇಂದು ನಾವೆಲ್ಲರೂ ಈ ಪುಣ್ಯಕ್ಷೇತ್ರದಲ್ಲಿ ಸೇರಿದ್ದೇವೆ. ಯಾವ ಕಾರಣಕ್ಕಾಗಿ ಅಂದರೆ, ಯಾವುದೋ ಒಂದು ನೋವು ಅಥವಾ ಕಷ್ಟ ನಿಮ್ಮಲ್ಲಿದೆ, ಅದನ್ನು ಹೊತ್ತುಕೊಂಡು ಇಲ್ಲಿಗೆ ಬಂದಿದ್ದೀರಾ. ಪ್ರತಿ ವರ್ಷ ಬರ್ತಾ ಇರ್ಬೋದು ನೀವು. ಪ್ರತಿ ವರ್ಷ ಈ ಪುಣ್ಯಕ್ಷೇತ್ರದಲ್ಲಿ ನಡೆಯುವಂಥ ಈ ಬಾಲಯೇಸುವಿನ ಹಬ್ಬದಲ್ಲಿ ಭಾಗಿಯಾಗ್ತಾ ಇರ್ಬೋದು. ಆದರೂ ಸಹ ನೀವು ಬೇಡಿದ್ದು ಸಿಗ್ತಾ ಇಲ್ಲ. ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಹತಾಶರಾಗಬಾರದು. ಜೀವನದಲ್ಲಿ ಕಷ್ಟ ಕೋಟಿಗಟ್ಟಲೆ ಬಂದರೂ ಸಹ ನಮ್ಮಲ್ಲಿರಬೇಕಾದಂಥ ವಿಶ್ವಾಸ ಒಂದೇ ಆಗಿರಬೇಕು. ಇಂದಿನ ಮೊದಲನೇ ವಾಚನದಲ್ಲಿ ನಾವು ಆಲಿಸಿದೆವು ಪ್ರವಾದಿ ಯೆರೆಮೀಯನ ಗ್ರಂಥದಲ್ಲಿ. ಎಷ್ಟೇ ಆತನಿಗೆ ಕಷ್ಟ ಬಂದರೂ ಸಹ ಆತ ಧೃತಿಗೆಡಲಿಲ್ಲ. ಸರ್ವೇಶ್ವರನ ಸ್ವಾಮಿಯಲ್ಲಿ ಅಚಲವಾದ ವಿಶ್ವಾಸ ಇಟ್ಟು ಪ್ರಾರ್ಥಿಸ್ತಾ ಇದ್ದ. ಶುಭ ಸಂದೇಶದಲ್ಲಿಯೂ ಸಹ ನಾವು ಆಲಿಸಿದೆವು. ಪ್ರಭು ಯೇಸು ಕಲ್ಲೆಸೆಯುವಷ್ಟು ದೂರ ಸರಿದು ಪ್ರಾರ್ಥನೆ ಮಾಡಿದರು. ಈ ಕಷ್ಟದ ಕೊಡವನ್ನು ನನ್ನಿಂದ ತೊಲಗಿಸು, ಆದರೆ ಇದು ನನ್ನ ಚಿತ್ತದಂತಲ್ಲ, ನಿಮ್ಮ ಚಿತ್ತದಂತೆ. ಯಾತಕ್ಕಾಗಿ ಪ್ರಭು ಯೇಸು ಇಷ್ಟೊಂದು ಯಾತನೆಯನ್ನು ಅನುಭವಿಸಬೇಕು? ದೇವರ ಪುತ್ರ ಮನುಷ್ಯರಾಗಿ ಈ ಲೋಕದಲ್ಲಿ ಜನಿಸಿದರು. ಯಾವ ಒಂದು ಸಂತೋಷವನ್ನು ಅವರು ಅನುಭವಿಸಲಿಲ್ಲ. ಆದರೂ ಸಹ ನಮ್ಮೆಲ್ಲರ ಪಾಪಕ್ಕಾಗಿ ಜಗತ್ತಿಗೆ ಬಂದಂಥ ಪ್ರಭು ಯೇಸು ಕೊನೆಯ ಕ್ಷಣಗಳು ತನಕ ಅವರು ಯಾತನೆಯನ್ನು ಅನುಭವಿಸಿದರು. ನಮ್ಮನ್ನೆಲ್ಲರನ್ನು ರಕ್ಷಿಸುವಂಥ ಪ್ರಭು ಇಂಥ ಒಂದು ಯಾತನೆಯನ್ನು ಅನುಭವಿಸಬೇಕಾದ್ರೆ, ನಾವು ಅವರ ಹಿಂಬಾಲಕರಾಗಿರಬೇಕಾದ್ರೆ ನಾವು ಎಂತಹ ಯಾತನೆಗಳನ್ನು ಅನುಭವಿಸಬೇಕಾಗ್ತಾ ಇದ್ದೇವೆ ನಮ್ಮ ಜೀವನದಲ್ಲಿ? ಅನೇಕರ ಕುಟುಂಬದಲ್ಲಿ ಅನೇಕ ರೀತಿಯ ತೊಂದರೆಗಳು ಇದೆ, ಅನೇಕ ರೀತಿಯ ಕಷ್ಟಗಳು ಇದೆ. ನಾವು ಆ ಕಷ್ಟಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತೇವ? ಈ ಕಷ್ಟ ಸಾಕು,
ನನ್ನ ವಿಶ್ವಾಸ ಸಾಕು, ನನ್ನ ಬಲಿಪೂಜೆ ಸಾಕು, ನಾನು ಮಾಡುತ್ತಿದ್ದಂಥ ಪ್ರಾರ್ಥನೆ ಸಾಕು, ಇನ್ನು ಯಾವುದು ಬೇಡ, ನನ್ನ ದಾರಿ ನನಗೆ. ಕ್ರೈಸ್ತರಾದ ನಾವು ಆ ರೀತಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರ ಗ್ರಂಥದ ಪ್ರತಿಯೊಂದು ವಾಕ್ಯವೂ ಸಹ ನಮಗೆ ಒಂದು ರೀತಿಯ ಧೈರ್ಯವನ್ನು ಕೊಡ್ತಾ ಇದೆ. ಆ ಧೈರ್ಯದಿಂದಲೇ ನಾವು ಇಂದು ಈ ದೇವಾಲಯಕ್ಕೆ ಬಂದಿದ್ದೇವೆ. ಈ ವರ್ಷ ನಮಗೆ ಕೇಳಿದಂಥ ಆ ಕೋರಿಕೆಗಳು ದಕ್ಕದೇ ಇರ್ಬೋದು, ಮತ್ತೊಂದು ದಿನ, ಮಗದೊಂದು ದಿನ ಅದು ನಮ್ಮ ಪಾಲಾಗುತ್ತದೆ. ಆ ವಿಶ್ವಾಸ ನಮ್ಮಲ್ಲಿರಬೇಕು. ಎಷ್ಟೇ ಯಾತನೆಗಳು ಬಂದರೂ ಸಹ ಪ್ರಭು ಯೇಸು ಅದನ್ನು ಬಹಳ ಸಂತೋಷದಿಂದ ಸ್ವೀಕರಿಸಿದರು. ಅವರ ಸ್ಥಾನದಲ್ಲಿ ನಾನು ಮತ್ತು ನೀವಿದ್ದಿದ್ರೆ ಸಹಿಸ್ತಾ ಇರಲಿ. ಯಾರಾದರೂ ನಮ್ಮ ಅಕ್ಕಪಕ್ಕದ ಮನೆಯವರು ನಮಗೆ ಒಂದು ಚುಚ್ಚು ಮಾತು ಹೇಳಿದರೆ ನಾವು ಅವ್ರ ಕಡೆ ಮುಖ ಮಾಡಿ ನೋಡಲ್ಲ ಅಲ್ವಾ? ಅವರನ್ನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ? ಅವರ ಮುಖ ನೋಡಿದಾಗ ಅವರು ಆಡಿದಂಥ ಮಾತುಗಳು ನನ್ನ ಹೃದಯವನ್ನು ನಾಟುತ್ತಾ ಇರುತ್ತದೆ, ಚುಚ್ಚುತ್ತಾ ಇರುತ್ತದೆ. ಆ ಮಾತು ಅವರನ್ನು ನೋಡದ ಹಾಗೆ ಮಾಡುತ್ತೆ. ಆದರೆ ಪ್ರಭು ಯೇಸು ಎಷ್ಟೇ ಯಾತನೆಗಳನ್ನು ಪಟ್ಟಾಗಲೂ ಸಹ ಅವರು ಧೃತಿಗೆಡಲಿಲ್ಲ, ಧೈರ್ಯವಾಗಿ ಮುಂದೆ ಹೋದರು. ಕಾರಣ ನನ್ನ ಮತ್ತು ನಿಮ್ಮ ಮೇಲೆ ಇಟ್ಟಿದ್ದಂಥ ಆ ಪ್ರೀತಿಗಾಗಿ. ಆ ಪ್ರೀತಿಯ ಆ ಬಾಂಧವ್ಯದಲ್ಲಿ ಯಾವ ರೀತಿ ಪ್ರಭು ಯೇಸು ತನ್ನ ತಂದೆ ಹಾಗೂ ಅವರ ನಡುವೆ ಇದ್ದಂಥ ಆ ಅನನ್ಯಭಾವ ಸಂಬಂಧದಲ್ಲಿ ಜೀವಿಸಿದ್ರೋ ಅದೇ ಸಂಬಂಧವನ್ನು ನಾವು ಬೆಳೆಸಿಕೊಳ್ಳಬೇಕಂತೇಳಿ ಪ್ರಭು ಯೇಸು ಯಾತನೆಯನ್ನು ಅನುಭವಿಸಿದರು. ಅವರ ಯಾತನೆಗಿಂತ ನನ್ನ ಮತ್ತು ನಿಮ್ಮ ಯಾತನೆ ದೊಡ್ಡದಲ್ಲ. ನಾವೇನು ಮಾಡ್ತೇವೆ? ಒಂದು ಸಾಸಿವೆ ಕಾಳಿನಷ್ಟು ಭಾರ ನನ್ನ ಮೇಲೆ ಬಿದ್ದಾಗ ಇಡೀ ಆಕಾಶವೇ ಕಳಚಿ ಬಿದ್ದಂತೆ ನಾವು ಮಾಡ್ತೇವೆ ಅಲ್ವಾ? ಇಡೀ ಆಕಾಶವೇ ನನ್ನ ಮೇಲೆ ಬಿದ್ದಂತೆ ಆಗುತ್ತೆ. ಆದರೆ ಅವರನ್ನು ಉಗಿದ್ರು, ಮುಳ್ಳಿನ ಕಿರೀಟ ಇಟ್ಟರು, ಅಪಹಾಸ್ಯ ಮಾಡಿದರು. ನಮಗೆ ಯಾರಾದರೂ ಆ ರೀತಿ ಮಾಡಿದರೆ ಎಷ್ಟು ನಾವು ಅವರಿಗೆ ಪ್ರತಿರೋಧವನ್ನು ತೋರಿಸ್ತಾ ಇದ್ವಿ. ಕ್ರೈಸ್ತಿಯ ಜೀವನ ಅದಾಗಬಾರದು. ಅನೇಕ ಸಂತರ ಜೀವನದಲ್ಲಿಯೂ ಸಹ ಇಂತಹ ಕಷ್ಟಗಳು ಬಂದಿತ್ತು. ಆ ಎಲ್ಲ ಕಷ್ಟಗಳನ್ನು ಅವರು ಪ್ರೀತಿಯಿಂದ ಸ್ವೀಕರಿಸಿದ ಕಾರಣ ಇಂದು ಧರ್ಮಸಭೆಯಲ್ಲಿ ಅವರು ಸಂತರ ಪದವಿಯಲ್ಲಿದ್ದಾರೆ. ನಾನು ಮತ್ತು ನೀವು ಸಹ ಒಂದಲ್ಲ ಒಂದು ದಿನ ಆ ಸ್ಥಾನಕ್ಕೆ ಹೋಗಬೇಕು. ಯಾವಾಗ? ಕಷ್ಟಗಳನ್ನು ಅನುಭವಿಸಿದಾಗ, ಯಾತನೆಯನ್ನು ನಾವು ಸಂಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡಾಗ. ಈ ಬಲಿಪೂಜೆ ವೇಳೆಯಲ್ಲಿ ಪ್ರಾರ್ಥಿಸೋಣ. ಪ್ರಭು ಯಾತನೆಯಲ್ಲಿ ನಾವು ಸಹ ಒಂದಾಗಲು ಪ್ರಯತ್ನ ಪಡೋಣ. ಆಮೇನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಿಮ್ಮ ಮತ್ತು ನಮ್ಮ ಮಧ್ಯೆ ಮಹಿಮಾಭರಿತ ವಿನಿಮಯವನ್ನು ಸಾಧಿಸುವ ಈ ನಮ್ಮ ಬಲಿ ಕಾಣಿಕೆಗಳನ್ನು ಸ್ವೀಕರಿಸಿರಿ. ನೀವು ನಮಗಿತ್ತವುಗಳನ್ನೇ ನಿಮಗರ್ಪಿಸುವ ನಾವು ಸ್ವತಃ ನಿಮ್ಮನ್ನೇ ಸ್ವೀಕರಿಸಲು ಯೋಗ್ಯರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಪ್ರಭು ನಿಮ್ಮೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ನಿಮ್ಮ ಮನಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಇಂದು ಕ್ರಿಸ್ತರಲ್ಲಿ ನಮ್ಮ ರಕ್ಷಣೆಯ ರಹಸ್ಯವನ್ನು ಒಂದು ಜ್ಯೋತಿಯಾಗಿ ಜನಾಂಗಗಳಿಗೆ ಪ್ರಕಟಪಡಿಸಿದ್ದೀರಿ. ಅವರು ನಮ್ಮ ಮೃತ್ಯು ಸ್ವಭಾವದಲ್ಲಿ ಗೋಚರಿಸಿದಾಗ ಅವರ ಅಮೃತ್ಯ ಸ್ವಭಾವದ ಮಹಿಮೆಯಿಂದ ನೀವು ನಮ್ಮನ್ನು ನೂತನಗೊಳಿಸಿದ್ದೀರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾಗೀತೆಯನ್ನು ಆಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸಿ ಆಡುವುದೇನೆಂದರೆ, ದೇವನೇ ಪರಮ ಪಾವನಾತ್ಮನೇ, ಸೈನ್ಯಗಣಗಳೊಡೆಯನೇ ಪರಮ ಪೂಜನೆ, ಸೈನ್ಯಗಣಗಳೊಡೆಯನೇ ಪರಮ ಪೂಜನೆ, ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ಸ್ವರ್ಗ ಭುವಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ. ಜಯಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರ ಶಿವರಿದರು, ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ. ದೇವಲೋಕದಲ್ಲಿ ಸತತ ಜಯಕಾರ ಮೊಳಗಲಿ. ಜಯಕಾರ ಮೊಳಗಲಿ. ಜಯಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಿಂದ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ.
ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸೋದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು ರಕ್ಷಣೆ ನೀವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪೌಲ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸೋದರ ಸೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಜ್ಞೆ ಪ್ರಕಾರ ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಒಟ್ಟಾಗಿ ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬರಿಗೊಬ್ಬರು ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿದೆ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಕರೆಯಲ್ಪಟ್ಟ ನಾವೆಲ್ಲರೂ ಸಹ ಭಾಗ್ಯವಂತರು. ಪ್ರಭು, ತಾವು ತಮ್ಮ ಮನೆಯನ್ನು ಪ್ರವೇಶಿಸಿ ನಾನು ಪಾತ್ರನಲ್ಲ, ಆದರೆ ತಾವೊಂದು ಮಾತು ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವನ ಪಡೆಯುವಂತೆ ಪ್ರಭು ಕ್ರಿಸ್ತ ಶರಣ.
ಯೇಸುವೇ ಸ್ತೋತ್ರ ಹೃದಯವರ್ಪಿಸುತ್ತ ಮನದಿ ವಂದಿಸುತ್ತ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ ಯೇಸುವೇ ಸ್ತೋತ್ರ ನೀನೇ ನನ್ನ ಬಾಳಿನ ಬೆಳಕು ನೀನೇ ನನ್ನ ಒಡಲಿನ ಉಸಿರು ನುಡಿಸು ಎನ್ನಲಿ ನಿನ್ನ ನಾಮ ಸಾರುವೆ ಜಗದಿ ಪೂಜನಾಮ ಯೇಸುವೇ ಸ್ತೋತ್ರ ಹೃದಯವರ್ಪಿಸುತ್ತ ಮನದಿ ವಂದಿಸುತ್ತ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ ನೀಡುವೆ ನನ್ನನ್ನೇ ಜೀವಿಪೆ ನಿನ್ನಲ್ಲೇ. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಸ್ವೀಕರಿಸಿದ ಪೂಜ್ಯ ರಹಸ್ಯಗಳ ಶಕ್ತಿಯಿಂದ ನಮ್ಮ ಬಾಳು ನಿರಂತರ ಸಶಕ್ತಗೊಳ್ಳುವಂತೆ ಮಾಡಿದ್ದೀರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಎಲ್ಲೆಡೆ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯಮಾಡಿ ಕುಳಿತುಕೊಳ್ಳೋಣ. ಪ್ರಿಯರೇ, ಇಂದಿನ ದಿನ ನಾವು 6ನೆಯ ನೊವೇನ ದಿನವನ್ನು ಆಚರಿಸಿ ಈ ಬಾಲಯೇಸುವಿನ ವಾರ್ಷಿಕ ಮಹೋತ್ಸವಕ್ಕೆ ಸಿದ್ಧತೆಯನ್ನು ಮಾಡುತ್ತಿದ್ದೇವೆ. ಈ ದಿನ ಈ ಬಲಿಪೂಜೆಯನ್ನು ಅರ್ಪಿಸಿ ಈ ದಿನದ ಸಂದೇಶದ ಮೇಲೆ ಧ್ಯಾನವನ್ನು ನೀಡಿದವರು 1ನೇ ಸ್ವಾಮಿ ಜೋಸೆಫ್ ಪಿಂಟೋರವರು. ಅವರು ನಮ್ಮದೇ ಕಾರ್ಮೆಲ್ ಸಭೆಯ ಗುರುಗಳು. ಪ್ರಸ್ತುತ ಬೇಲೂರಿನಲ್ಲಿರುವಂಥ ಸಂತ ಮಿಕೇಲರ ದೇವಾಲಯದಲ್ಲಿ ನಮ್ಮ ಒಂದು ಸಮುದಾಯ ಇದೆ. ಆ ಸಮುದಾಯದಲ್ಲಿ ಸದಸ್ಯರಾಗಿ ಅಲ್ಲಿರುವಂಥ ಶಾಲೆಯಲ್ಲಿ ತಮ್ಮ ಶಿಕ್ಷಣ ಸೇವೆಯನ್ನು ನೀಡ್ತಾ ಇದ್ದಾರೆ. ನೀವು ಯಾರಾದರೂ ಬೇಲೂರು ಹಳೆಬೀಡಿಗೆ ಪ್ರವಾಸ ಹೋದರೆ ಬೇಲೂರು ದೇವಸ್ಥಾನದ ಹಿಂದೆಯೇ ನಮ್ಮ ಈ ಒಂದು ಸಮುದಾಯ ಇದೆ, ಅಲ್ಲಿ ನೀವು ಭೇಟಿ ನೀಡ್ಬೋದು. ಫಾದರ್ ಜೋಸೆಫ್ರವರು ಚಿಕ್ಕಮಗಳೂರು ಧರ್ಮ ಪ್ರಾಂತ್ಯದ ಸರ್ವಧರ್ಮೀಯರಂದರೆ ಎಪಿಸ್ಕೋಪಲ್ ವಿಕಾರ್ ಫಾರ್ ರಿಲಿಜಿಯಸ್ ಅಲ್ಲಿರುವಂತಹ ಧಾರ್ಮಿಕ ಕನ್ಯಾಸ್ತ್ರೀಯರು ಹಾಗೂ ಯಾಜಕರ ಪ್ರತಿನಿಧಿಯಾಗಿ ಧರ್ಮಾಧ್ಯಕ್ಷರೊಂದಿಗೆ ನಿಕಟ ಸಂಬಂಧವನ್ನು ಅವರು ಹೊಂದಿದ್ದಾರೆ. ಧಾರ್ಮಿಕ ಗುರುಗಳ ಸಹೋದರಿಯರ ಅವರೊಬ್ಬರು ಪ್ರತಿನಿಧಿಯಾಗಿ ಧರ್ಮಾಧ್ಯಕ್ಷರೊಂದಿಗೆ ಆ ಒಂದು ಸಂಪರ್ಕದಲ್ಲಿ ಇದ್ದಾರೆ. ಮಾತ್ರವಲ್ಲ, ಫಾದರ್ ಜೋಸೆಫ್ರವರು ಈ ಕಾರ್ಮೆಲ್ ಸಭೆಯನ್ನು ಸೇರುವುದಕ್ಕಿಂತ ಮುಂಚೆ ಅವರು ಶಿಕ್ಷಕರಾಗಿ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು.
ದೇವರ ಕರೆಯನ್ನು ಆ ಸಂದರ್ಭದಲ್ಲಿ ಅವರು ಮನಗಂಡು ತಮ್ಮ ಕೆಲಸವನ್ನು ತ್ಯಾಗ ಮಾಡಿ ಅವರು ಕಾರ್ಮೆಲ್ ಸಭೆಗೆ ಸೇರಿಕೊಂಡರು. ಆದ್ದರಿಂದ ಗುರುಗಳಾಗಲಿಕ್ಕೆ, ಸಿಸ್ಟರ್ ಆಗಲಿಕ್ಕೆ ಇದೇ ಪ್ರಾಯ ಅಂತ ಇಲ್ಲ. ದೇವರು ಯಾವಾಗ ಕರೀತಾರೆ ಆವಾಗ ನಾವರವಿಗೆ ಸೈ ಅಂದರೆ ಅವರು ನಮ್ಮನ್ನು ತಮ್ಮ ಯೋಗ್ಯ ಸಾಧನವನ್ನಾಗಿ ಮಾಡ್ತಾರೆ. ಅದಕ್ಕೆ ಫಾದರ್ ಜೋಸೆಫ್ ರವರು ಒಂದು ನಿದರ್ಶನ. ಈ ದಿನ ಈ ಸಂಜೆ ನಮ್ಮೊಂದಿಗಿದ್ದು ಈ ಬಲಿಪೂಜೆಯನ್ನು ಅರ್ಪಿಸಿ ಧ್ಯಾನವನ್ನು ನೀಡಿ ನಮ್ಮನ್ನು ದೇವರ ಆಶೀರ್ವಾದದಿಂದ ತುಂಬಿದ ಅವರಿಗೆ ಜೊತೆಗೆ ಅವರೊಂದಿಗೆ ಇನ್ನೊಬ್ಬರು ಗೆಸ್ಟ್ ಫಾದರ್ ಇದ್ದಾರೆ. ಫಾದರ್ ಕ್ಯಾಲಿಸ್ಟಸ್ ಮಿರಾಂದ, ಬೆಳಗಾಂ ಧರ್ಮ ಪ್ರಾಂತ್ಯಕ್ಕೆ ಸೇರಿದವರು. ಇವರಿಬ್ಬರನ್ನು ಸ್ಮರಿಸಿ ಕೈ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಜೊತೆಗೆ ಗಾನವೃಂದಕ್ಕೂ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಈ ದಿನವನ್ನು ನಾವು ಎಲ್ಲ ಮಕ್ಕಳಿಗಾಗಿ ಸಮರ್ಪಿಸಿದ್ದೆವು. ಇಲ್ಲೂ ಈಗ ಮಕ್ಕಳಿದ್ದಾರೆ. ಬೆಳಗಿನ 10:30 ಗಂಟೆಗೆ ಪೂಜೆಯಾದ ನಂತರ ನಾವು ಪರಮಪ್ರಸಾದದ ಆರಾಧನಾ ವಿಧಿಯನ್ನು ಹಮ್ಮಿಕೊಂಡು ಅಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸಿದೆವು. ಈ ಮುಂಚೆ ಇಲ್ಲಿ ಮಕ್ಕಳಿಗಾಗಿ ವಿಶೇಷ ಪ್ರಾರ್ಥನೆ ಇತ್ತು. ಆಮೇಲೆ ಮೆರವಣಿಗೆ, ಜಪಸರ ಪ್ರಾರ್ಥನೆಯಲ್ಲಿ ಕೂಡ ಈ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ಇಲ್ಲಿರುವಂಥ ಮಕ್ಕಳಿಗೂ ಕೂಡ ನಾವು ಈ ದಿನದ ಶುಭಾಶಯವನ್ನು ಕೋರುತ್ತೇವೆ. ಗಟ್ಟಿಯಾಗಿ ದೊಡ್ಡವರು ಚಪ್ಪಾಳೆ ತಟ್ಟಿ ಮಕ್ಕಳಿಗೆ ಶುಭವನ್ನು ಕೋರೋಣ. ಪ್ರಿಯರೇ, ನಾಳೆ ದಿನ ಭಾನುವಾರ ಕರ್ತರ ದೀಕ್ಷಾಸ್ಥಾನದ ಹಬ್ಬವನ್ನು ನಾವು ಆಚರಿಸುತ್ತೇವೆ. ಈ ದಿನದಂತೆ ನಾಳೆಯೂ ಕೂಡ ಇಲ್ಲಿ ಬಲಿಪೂಜೆಗಳು ಇರುವುದು. ಕನ್ನಡ ಬಲಿಪೂಜೆ 7:45 ಇರುವುದು. ಜನವರಿ 14 ಹಾಗೂ 15ರಂದು ನಾವು ಈ ವರ್ಷದ ಬಾಲಯೇಸುವಿನ ವಾರ್ಷಿಕ ಮಹೋತ್ಸವವನ್ನು ಕೊಂಡಾಡುತ್ತೇವೆ. ಕನ್ನಡದಲ್ಲಿ ಹಬ್ಬದ ಬಲಿಪೂಜೆ ಜನವರಿ 14ರಂದು ಮಧ್ಯಾಹ್ನ 1 ಗಂಟೆಗೆ ಇರುವುದು. ನೆನಪಿನಲ್ಲಿಡಿ, ಕನ್ನಡದಲ್ಲಿ ವಾರ್ಷಿಕ ಮಹೋತ್ಸವದ ಹಬ್ಬದ ಬಲಿಪೂಜೆ ಜನವರಿ ತಿಂಗಳ 14 ಬುಧವಾರದಂದು ಮಧ್ಯಾಹ್ನ 1 ಗಂಟೆಗೆ ಇರುವುದು. ಧನ್ಯವಾದಗಳು. ಈಗ ನವೇನ ಪ್ರಾರ್ಥನೆಗಾಗಿ ಮೊಣಕಾಲೂರೋಣ. ಪವಿತ್ರ ಬಾಲಯೇಸುವಿನ ನವೇನ ಪ್ರಾರ್ಥನೆ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳು ನನ್ನನ್ನು ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲಯೇಸು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗುವ ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧರ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ನೀನು ಎಷ್ಟು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಮ್ಮೆಲ್ಲ ಕೋರಿಕೆಗಳನ್ನು ಯೇಸು ಬಾಲವಿನ ಪಾದದಡಿಗೆ ಸಮರ್ಪಿಸೋಣ. ಪ್ರತ್ಯೇಕವಾಗಿ ಇಂದು ನಾವು ಎಲ್ಲ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಾಗ ದಯಾಮಯ ದೇವರು ಎಲ್ಲ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯವನ್ನು ನೀಡಿ ಅವರನ್ನು ಸದಾ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಎಷ್ಟೋ ನಮ್ಮ ಮಕ್ಕಳು ಕೆಟ್ಟ ಚಟಗಳಿಂದ, ದೇವರಿಂದ ಹಾಗೂ ತಂದೆ ತಾಯಿಗಳಿಂದ ದೂರವಾಗಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮ ಮಕ್ಕಳು, ನಮ್ಮ ಕುಟುಂಬದಲ್ಲಿರುವ ಮಕ್ಕಳು ಎಷ್ಟೋ ಜನ ಆಸ್ಪತ್ರೆಯಲ್ಲಿ ನರಳುತ್ತಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮೆಲ್ಲ ಕೋರಿಕೆಗಳನ್ನು ಒಟ್ಟಾಗಿ ಹೇಳಿ ಯೇಸು ಬಾಲವಿಗೆ ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೇ, ತಾವು ತಮ್ಮ ಕನ್ಯೆಯನ್ನು ಆಶೀರ್ವದಿಸಿ ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿಗೆ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯ ಪಾಲಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ದೇವಪುತ್ರರು ಮನುಷ್ಯರಾದರು, ನಮ್ಮೊಡನೆ ಜೀವಿಸಿದರು. ದೇವಪುತ್ರರು ಮನುಷ್ಯರಾದರು. ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲೂ ಇದ್ದಾಗಲೂ ಈಗಲೂ ಯಾವಾಗಲೂ ಈಗ ಗೊಂದರಕ್ಕೂ. ಆಮೆನ್. ಅದ್ಭುತ ಶಾಲಿಯಾದ ಬಾಲ ಯೇಸುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪ್ರಾರ್ಥಿಸೋಣ. ಓ ಅದ್ಭುತ ಶಾಲಿಯಾದ ಬಾಲ ಯೇಸುವೇ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷಗಳನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಆದರ್ಯವನ್ನು ತೊಲಗಿಸಿರಿ. ನಮಗೆ ಬಂದದಿರುವ ಕಷ್ಟ ಕಾಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮಯವನ್ನು ನೀಡಿರಿ. ತಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲ ಯೇಸುವೇ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಅಗ್ರಪಾವರಿಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯಾಧಾರಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಗೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ರನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆಯುವುದರೆಲ್ಲರೂ ನಿಮ್ಮ ಪವಿತ್ರ ಬಾಲಕ್ಕೆ ಪ್ರಮಾಣಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ದೇವರು ನಿಮಗೆ ಸಕಲ ಸ್ವರ್ಗೀಯ ಆಶೀರ್ವಾದಗಳನ್ನು ಕರುಣಿಸಲಿ. ಅವರ ದೃಷ್ಟಿಯಲ್ಲಿ ನೀವು ಸದಾ ಪವಿತ್ರರಾಗಿಯೂ ನಿಷ್ಕಳಂಕಾಗಿಯೂ ಕಂಡುಬರುವಂತೆ ತಮ್ಮ ಮಹಿಮೆಯ ಸಂಪತ್ತನ್ನು ನಿಮ್ಮ ಮೇಲೆ ಹೇರಳವಾಗಿ ಸುರಿಸಿ ಸತ್ಯದ ವಾಕ್ಯಗಳಿಂದ ನಿಮಗೆ ಕಲಿಸಲಿ. ರಕ್ಷಣಾದಾಯಕ ಶುಭ ಸಂದೇಶದಿಂದ ನಿಮಗೆ ಶಿಕ್ಷಣ ನೀಡಲಿ. ಸೋದರ ಪ್ರೇಮದಿಂದ ನಿಮ್ಮನ್ನು ಸದಾ ತುಂಬಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಆಮೆನ್. ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ